ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟಿಸಿರುವ ಇನಾಮದಾರ್ ಕನ್ನಡ ಚಲನಚಿತ್ರದ ಟೀಸರ್ ಬಿಡುಗಡೆಗೊಂಡಿದೆ. ಶರತ್ ಲೋಹಿತಾಶ್ವ, ಅವಿನಾಶ್, ಎಂಕೆ ಮಠ, ಥ್ರಿಲ್ಲರ್ ಮಂಜು, ಪ್ರಮೋದ್ ಶೆಟ್ಟಿ ಸೇರಿದಂತೆ ಅನೇಕ ಕಲಾವಿದರು ನಟಿಸಿರುವ ಚಿತ್ರ ಇನಾಮದಾರ್. ಸಂದೇಶ್ ಶೆಟ್ಟಿ ಅಜ್ರಿ ಈ ಚಿತ್ರವನ್ನು ನಿರ್ದೇಶಿಸಿದ್ದು, ನಿರಂಜನ್ ಶೆಟ್ಟಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ನನ್ನೂರು ನಂಜಾಗ ನಂಜನ ಎಷ್ಟು ದಿನ ಸರಾಗವಾಗಿ ಹರಿತಿಪ್ಪ ನೀರಿಗೆ ತಡೆ ಹಾಕಿತ ಬರಾರ. ಈ ತಪ್ಸೆ ಪರ್ವತಕ್ಕೆ ಒಬ್ಬನೇ ನಾಯಕ ಇರ್ಕ. ಆ ನಾಯಕ ಈ ಕಾಳಿಂಗನೇ ಇರ್ಕ. ಸರ್ಕಾರ ಕೊಡೋ ಸಂಬಳ ನಿನಗೆ ಸಾಕಾಗ್ತಿಲ್ಲ.